ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಂದರ್ಯವಂತರಿಗೆ ಇನ್ನಷ್ಟು ಸೌಂದರ್ಯವಂತರಾಗಲು ಮಾಹಿತಿಯನ್ನು ನೀಡುವಂತಹ ವಿಶೇಷ ಕಾರ್ಯಕ್ರಮ ಜೀವನ ಸೌಂದರ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸೊ ಬ್ಯೂಟಿ ಅನ್ನುವಂಥದ್ದು ತುಂಬಾನೇ ಮ್ಯಾಟರ್ ಆಗುತ್ತೆ. ಎಲ್ಲರೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಸ್ಕಿನ್ ಅನ್ನ ನಾವು ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ಕಿನ್ ಕೇರ್ ಅನ್ನ ನಾವು ಯಾವ ರೀತಿಯಾಗಿ ಮಾಡ್ಬೋದು, ಅದು ಕೂಡ ಸೀಸನಲ್ ಸ್ಕಿನ್ ಕೇರ್, ಇದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಫೆವರೋ ಸ್ಟುಡಿಯೋ ಸ್ಕಿನ್ ಇಲ್ಲಿನ ಸರ್ಟಿಫೈಡ್ ಸ್ಕಿನ್ ಎಕ್ಸ್ಪರ್ಟ್ ಹಾಗೆ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಮೇಘನಾ ಪೂಜಾರಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಗುಡ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ನಾನು ಹೇಳಿದೆ ಸೀಸನಲ್ ಸ್ಕಿನ್ ಕೇರ್ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಂತ. ಮೊದಲನೇದಾಗಿ ಸೀಸನಲ್ ಸ್ಕಿನ್ ಕೇರ್ ಅಂದ್ರೆ ಏನು ಅಂತ. ಸೊ ಸೀಸನಲ್ ಸ್ಕಿನ್ ಕೇರ್ ಅಂದರೆ ನಮ್ಮ ಈಗ ಒಂದು ವರ್ಷದಲ್ಲಿ ಯಾವುದಾದ್ರು ಸೀಸನ್ಸ್ ಇದೆ. ಸೊ ವಿಂಟರ್ ಸೀಸನ್ ಇದೆ, ಸಮ್ಮರ್ ಸೀಸನ್ ಇದೆ, ರೇನಿ ಸೀಸನ್ ಇದೆ. ಸ್ಪೆಷಲಿ ಮ್ಯಾಂಗ್ಳೂರಲ್ಲಿ ಇದು 3 ಮೇನ್ ಸೀಸನ್ಸ್. ಇದು 3 ಮೇನ್ ಸೀಸನ್ನಲ್ಲಿ ಟೆಂಪ್ರೇಚರ್ ಡಿಫ್ರೆನ್ಸಸ್ ಇರುತ್ತಲ್ಲ. ಸೊ ಈಗ ಸಮ್ಮರ್ ಸೀಸನ್ ತೆಗಿ, ಎಷ್ಟು ಬಿಸಿ ಇರುತ್ತೆ, ಟೆಂಪ್ರೇಚರ್ ಹೀಟ್ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ, ಟ್ಯಾನ್ ಆಗುತ್ತೆ, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಸ್ವೆಟ್ಟಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ, ಆಕ್ನೆ ಬೀಳ್ಬೋದು, ಟ್ಯಾನ್ ಆಗಲಿ, ಹೈಪೋಪಿಗ್ಮೆಂಟೇಷನ್ ಆಗಲಿ, ಸನ್ ಬರ್ನ್ ಆಲ್ಸೋ ಆಗಲಿ. ಇದೆಲ್ಲ ನಮಗೆ ಸೀಸನ್ ವೈಸ್ ಆಗಿ ಬೇರೆ ಬೇರೆ ಸ್ಕಿನ್ ಇಶ್ಯೂಸು ಬರುತ್ತೆ. ಸೊ ಇಫ್ ಇಸ್ ಟಾಕಿಂಗ್ ಅಬೌಟ್ ವಿಂಟರ್ ಸೀಸನ್ ಯೂಶಲಿ ಹೇಗಿರುತ್ತೆ, ಚಳಿಯಾಗಿರುತ್ತೆ, ಕೋಲ್ಡ್ ಇರುತ್ತೆ. ಸೊ ಕೋಲ್ಡ್ ಟೈಮ್ ವಾಟ್ ಹ್ಯಾಪನ್ಸ್, ಸ್ಕಿನ್ ಬಿಕಮ್ಸ್ ಡ್ರೈ. ಈ ಸ್ಕಿನ್ ಡ್ರೈ ಆಗುವಾಗ ನಮ್ಮ ಫೇಸ್ ಸ್ವಲ್ಪ ಡಲ್ ಆಗಿರುತ್ತೆ ಆ್ಯಂಡ್ ಫ್ಲೇಕಿ ಪ್ಯಾಚಸ್ ಬರುತ್ತೆ ಸ್ಕಿನ್ನಲ್ಲಿ ಆ್ಯಂಡ್ ಮೆನಿ ಮೋರ್ ಫೈನ್ ಲೈನ್ಸ್, ಏಜಿಂಗ್ ಜಾಸ್ತಿ ಬೇಗ ಆಗುತ್ತೆ, ಸ್ಕಿನ್ ಡ್ರೈ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಇದು ಎಲ್ಲ ಸೀಸನ್ಗೆ ನಮಗೆ ಬೇರೆ ಥರ ಸ್ಕಿನ್ ಕೇರ್ ಮಾಡಲೇಬೇಕು. ಬಿಕಾಸ್ ಸ್ಕಿನ್ ಆಲ್ಸೋ ನಮ್ಮ ಬಾಡಿದು ಒಂದು ಪಾರ್ಟೇ, ಒಂದು ಆರ್ಗನ್ನೇ. ನಾವು ಹೆಲ್ತ್ ಹೇಗೆ ಟೇಕ್ ಕೇರ್ ಮಾಡ್ತೇವೆ ಹಾಗೆ ಸ್ಕಿನ್ ಆಲ್ಸೋ ನಾವು ಟೇಕ್ ಕೇರ್ ಮಾಡಬೇಕು. ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಐ ವುಡ್ ಬಿ ಶೇರಿಂಗ್ ಯು ಸಮ್ ಐಡಿಯಾಸ್ ಹೇಗೆ ಇದು ಸೀಸನ್ಗೆ ಸ್ಕಿನ್ ಕೇರ್ ಮಾಡ್ಬೋದು, ಡಿಫ್ರೆಂಟ್ ಸ್ಕಿನ್ ಟೈಪ್ಸಿಗೆ ಯಾವ ಥರ ಸ್ಕಿನ್ ಕೇರ್ ಮಾಡ್ಬೋದು, ಅದು ಕ್ಲಿನಿಕಲ್ಲಿ ಆಲ್ಸೋ ಆ್ಯಂಡ್ ಮನೆ ಆಲ್ಸೋ ಅಲ್ಲಿ ಹೇಗೆ ಎಲ್ಲ ಮಾಡ್ಬೋದು ಅಂತ ಒಂದು ಐಡಿಯಾ ಕೊಡ್ಲಿಕ್ಕಿದ್ದೀರಿ. ನೀವು ಹೇಳಿದ್ರೆ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಇದೆ ಅಂತ. ಯಾವ್ದೆಲ್ಲ ಸ್ಕಿನ್ ಟೈಪ್ಸ್ ಅಂದ್ರೆ ಆಯಿಲಿ ಸ್ಕಿನ್ಸ್, ಹೀಗೆ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ಇರುತ್ತೆ, ಅದೇನು? ಸೊ ಕಾಮನ್ ಸ್ಕಿನ್ ಟೈಪ್ಸ್ ಅಂತ ನಾವು ಇಂಡಿಯಾದಲ್ಲಿ ಹೇಳಿದ್ರೆ ನಮಗೆ ಆಯಿಲಿ ಸ್ಕಿನ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಸೆನ್ಸಿಟಿವ್ ಸ್ಕಿನ್ ಇದೆ ಆ್ಯಂಡ್ ನಾರ್ಮಲ್ ಸ್ಕಿನ್. ಸೊ ಇದು ಹೇಗೆ ಐಡೆಂಟಿಫೈ ಮಾಡಲಿಕ್ಕೆ, ಆಯಿಲಿ ಸ್ಕಿನ್ ಅಂದರೆ ನಾವು ಹೇಳಿದರೆ ಫುಲ್ ಫೇಸಲ್ಲಿ ಒಂದು ಶೈನಿ ಥರ ಇರುತ್ತೆ, ಕೆಲವು ಸತಿ ಪಿಂಪಲ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಆ್ಯಕ್ನೆ, ಬ್ಲ್ಯಾಕ್ ಹೆಡ್ಡು, ಅದು ನಾವು ಆಯಿಲಿ ಸ್ಕಿನ್ ಅಂತ ಹೇಳ್ಬೋದು. ಮತ್ತು ಡ್ರೈ ಸ್ಕಿನ್, ಐ ಥಿಂಕ್ ಡ್ರೈ ಸ್ಕಿನ್ ಮೋಸ್ಟ್ ಆಫ್ ಅಸ್ ನೋ, ಅದು ಫೇಸ್ ಡ್ರೈ ಆಗಿರುತ್ತೆ, ಫೈನ್ ಲೈನ್ಸ್ ಇರುತ್ತೆ ಆ್ಯಂಡ್ ಡಲ್ನೆಸ್, ಮೇನ್ ಇದು ನಮಗೆ ಡಲ್ನೆಸ್ ಡ್ರೈ ಸ್ಕಿನ್ನಲ್ಲಿ. ದೆನ್ ವಿ ಹ್ಯಾವ್ ಕಾಂಬಿನೇಷನ್ ಸ್ಕಿನ್. ವಾಟ್ ಇಸ್ ಕಾಂಬಿನೇಷನ್ ಸ್ಕಿನ್ ಅಂದರೆ ಇದರಲ್ಲಿ ಆಯಿಲಿ ಸ್ಕಿನ್ನು ಇರುತ್ತೆ, ನಾರ್ಮಲ್ ಸ್ಕಿನ್ ಆಲ್ಸೋ ಇರುತ್ತೆ. ಮೇನ್ ಆಯಿಲಿ ಸ್ಕಿನ್ ಇರೋದು ಫೋರೆಡ್, ನೋಸ್ ಮತ್ತು ಚಿನ್ ಏರಿಯಾ. ಬಾಕಿದು ಫೇಸ್ ನಮಗೆ ನಾರ್ಮಲ್ ಆಗಿ ಕಾಣಿಸುತ್ತೆ. ದಟ್ ಈಸ್ ಯೋರ್ ಕಾಂಬಿನೇಷನ್ ಸ್ಕಿನ್. Then normal skin, like I said, everybody knows, like normal skin ಅಲ್ಲಿ no issues, no problem, skin ಚೆನ್ನಾಗಿರುತ್ತೆ, ಸಪ್ಪಲಾಗಿರುತ್ತೆ. That is main normal skin. And sensitive skin. ಸೊ ಸೆನ್ಸಿಟಿವ್ ಸ್ಕಿನ್ ಅಂದರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಕಿನ್ನೇ ಅದು. ನಮ್ಮ ಏನಾದರೂ ಹೊಸ ಪ್ರಾಡಕ್ಟ್ ಹಚ್ಚಿದ್ರೆ, ಇಲ್ಲಾಂದರೆ ಮನೆಯದು ಫ್ರೆಶ್ ಪ್ರಾಡಕ್ಟ್ ಹಚ್ಚಿದ್ರೆ ಕೆಲವು ಸತಿ ಎಲರ್ಜಿ ಆಗುತ್ತೆ, ರೆಡ್ನೆಸ್ ಆಗುತ್ತೆ, ಬೇಗ ಇಚ್ಚಿಂಗ್ ಎಲ್ಲ ಆಗುತ್ತೆ, ಅದು ನಿಮ್ಮದು ಸೆನ್ಸಿಟಿವ್ ಸ್ಕಿನ್. ಓಕೆ, ಇನ್ನು ಈಗ ನಮ್ಮ ಟಾಪಿಕ್ ಸೀಸನಲ್ ಸ್ಕಿನ್ ಕೇರ್ ಅಲ್ವಾ? ಯಾವೆಲ್ಲ ಸೀಸನ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಸ್ಕಿನ್ ಅನ್ನ ಕೇರ್ ಮಾಡ್ಬೋದು? ಓಕೆ, ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ವಿಂಟರ್ ಸೀಸನ್. ಸ್ಟಾರ್ಟ್ ಫ್ರಮ್ ವಿಂಟರ್ ಸೀಸನ್. ಸೊ ವಿಂಟರ್ ಸೀಸನಲ್ಲಿ ನಮಗೆ ವೆದರ್ ತುಂಬ ಕೋಲ್ಡ್ ಇರುತ್ತೆ, ಡ್ರೈ ಆಗಿ ಇರುತ್ತೆ. ಸೊ ಮೇನ್ಲಿ ನಮಗೆ ಇಶ್ಯೂ ಇಸ್ ಡ್ರೈನೆಸ್. ಸೊ ಇದು ಡ್ರೈನೆಸ್ಸಿಗೆ ಫಸ್ಟ್ ಏನು ಮಾಡಬೇಕಂತ, ನಾವು ನಮ್ಮ ಬಾಡಿನ ಹೈಡ್ರೇಟ್ ಮಾಡಬೇಕು. ಹೇಗೆ ಹೈಡ್ರೇಟ್ ಮಾಡ್ಲಿಕ್ಕಂತ ನಾವು ವಿ ಶುಡ್ ಡ್ರಿಂಕ್ ಲಾಟ್ ಆಫ್ ವಾಟರ್ ಮತ್ತು ಲಾಟ್ ಆಫ್ ಜ್ಯೂಸಸ್ ಲೈಕ್ ಆವೊಕಾಡೋ, ಬಟರ್ ಫ್ರೂಟ್ ಆ್ಯಂಡ್ ಗುವಾವಾ, ಐ ಥಿಂಕ್ ದೇ ಸೇ ಪೇರಲ, ಯಾ, ಅದು ಮತ್ತು ಈ ಥರದ್ದು ಆಲ್ಮಂಡ್ ಮಿಲ್ಕ್ ವಿಚ್ ಹ್ಯಾಸ್ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್.
ಅದೆಲ್ಲ ನಮ್ಮ ಬಾಡಿಗೆ ಹೈಡ್ರೇಷನ್ ಕೊಡುತ್ತೆ. ಆಫ್ಟರ್ ದ ಕನ್ಸ್ಯೂಮಿಂಗ್ ನಾವು ಫುಡ್ ಯಾವುದು ಒಳ್ಳೆದಾಗಿ ತೆಗ್ದಾದ್ಮೇಲೆ ಫೇಸಿಗೆ ಏನು ಹಚ್ಬೋದು ಅಂದರೆ ಇದು ಗೋಟ್ ಮಿಲ್ಕ್ ಇದೆಯಲ್ಲ, ಗೋಟ್ ಮಿಲ್ಕ್ ಇಸ್ ವೆರಿ ಗುಡ್ ಫಾರ್ ಹೈಡ್ರೇಷನ್. ಕ್ಯಾಮಲ್ ಮಿಲ್ಕ್ ಪೌಡರ್ ಸಿಗುತ್ತೆ, ಅದು ತುಂಬ ಒಳ್ಳೆ ನಮಗೆ ಡ್ರೈ ಸೀಸನಲ್ಲಿ. ಸ್ವಲ್ಪ ಕ್ಯಾಮಲ್ ಮಿಲ್ಕ್ ಮತ್ತು ಸಿಂಪಲಾಗಿ ಗ್ರಾಮ್ ಫ್ಲವರ್ ಆಲ್ಮಂಡ್ ಫ್ಲವರ್ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಒಂದು 5 minutes ಫೇಸಲ್ಲಿ ಹಚ್ಚಿ ಕಂಪ್ಲೀಟ್ ವಾಶ್ ಆಫ್ ಮಾಡಬೇಕು. ವಾಶ್ ಇಟ್ ಆಫ್ ವಿತ್ ಅ ಫೇಸ್ ವಾಶ್. ದಟ್ ಈಸ್ ಮೇನ್ಲಿ ಯೋರ್ ವಿಂಟರ್ ಕೇರ್. And moisturizer is very very important during winter time. ಈಗ like oily skin, dry skin, combination skin is there, no? Each skin has a separate moisturizer. ನಮ್ಮ ಈಗ ಆನ್ಲೈನ್ ಹೋಗಿದ್ರೆ, ನಾವು ಶಾಪಿಗೆಲ್ಲ ಹೋಗಿದ್ರೆ ಮಾಯ್ಶ್ಚರೈಸರ್ ಸಿಗುತ್ತೆ. ಮೋಸ್ಟ್ ಪೀಪಲ್ ವಾಟ್ ದೇ ಡೂ ಇಸ್ ಮಾಯ್ಶ್ಚರೈಸರ್ ಕೇಳಿ ತಗೊಂಡು ಬರ್ತಾರೆ. ಅದು ಹಚ್ಚಿ ಆದಮೇಲೆ ಸೂಟ್ ಆಗಲಿಲ್ಲ ಇದ್ದರೆ ಅದಕ್ಕೆ ಪಿಂಪಲ್ ಬರುತ್ತೆ ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಇಶ್ಯೂಸ್. ಸೊ ನಿಮ್ಮ ಸ್ಕಿನ್ ಆಯ್ಲಿ ಇದ್ದರೆ ಆಯ್ಲಿ ಸ್ಕಿನ್ನಿಗೆ ಯಾವುದು ಸೂಟ್ ಆಗೋದು ಮಾಯ್ಶ್ಚರೈಸರ್ ಅದು ಮಾತ್ರ ಯೂಸ್ ಮಾಡಬೇಕು. ಸೊ ಮೇನ್ಲಿ ಆಯ್ಲಿ ಸ್ಕಿನ್ನಿಗೆ ಜೆಲ್ ಥರದ್ದು ಬರುತ್ತೆ, ಅದು ಬೆಸ್ಟ್. ದೆನ್ ಇಫ್ ಯು ಸಿಂಗ್ ಫಾರ್ ಡ್ರೈ ಸ್ಕಿನ್ನಿಗೆ ಜಾಸ್ತಿ ಮಾಯ್ಶ್ಚರ್ ಬೇಕಲ್ಲ, ಅವರಿಗೆ ಕ್ರೀಮ್ ಥರದ್ದು ಮಾಯ್ಶ್ಚರೈಸರ್ ಬೇಕು. ಮತ್ತು ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್, ಇವರಿಗೆ ಈ 3 ಕ್ಯಾಟಗರೀಸಿಗೆ ನಮಗೆ ಲೋಷನ್ ಥರ ಲೈಕ್ ಬೇಬಿ ಲೋಷನ್ ಬರುತ್ತಲ್ಲ, ಲೈಕ್ ಲಿಕ್ವಿಡಿ ಟೈಪ್, ಆ ಥರದ್ದು ಬೇಸ್ ನಮಗೆ ಬೇಕು. ಈಗ ಮಾಯ್ಶ್ಚರೈಸರ್ ಅಂತ ನೀವು ಹೇಳಿದ್ರಿ, ಯಾವೆಲ್ಲ ಬ್ರ್ಯಾಂಡ್ಸ್ ನೀವು ಪ್ರಿಫರ್ ಮಾಡ್ತೀರಾ ಅಂತ? ಬ್ರ್ಯಾಂಡ್ಸ್ ಈಗ ಬೇರೆ ಬೇರೆ ಇದೆ ನಮ್ಮ. ಈಗ ಲೈಕ್ ಇಫ್ ಯು ಸಿ ಪ್ರಾಡಕ್ಟ್ಸ್, ಮೆಡಿಕೇಟೆಡ್ ಒನ್ಸ್ ಇದೆ ಮತ್ತು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಲ್ಸೋ ಇದೆ. ಮೆಡಿಕೇಟೆಡ್ ಪ್ರಾಡಕ್ಟ್ಸ್ ಬೇಕಿದ್ರೆ ಒಂದು ಕ್ಲಿನಿಕ್, ಯು ಕ್ಯಾನ್ ಕಮ್ ಟು ಆ ಕ್ಲಿನಿಕ್ ಆಸ್ ವೆಲ್. ಡಾಕ್ಟರ್ದು ಕನ್ಸಲ್ಟೇಷನ್ ತೆಗೆದಾದ್ಮೇಲೆ ಅವರು ಹೇಳ್ತಾರೆ ಮೆಡಿಕೇಟೆಡ್ ಸೈಡಲ್ಲಿ ಯಾವುದಂತ. ಈಗ ನೀವು ಕಾಸ್ಮೆಟಿಕ್ ಸೈಡಲ್ಲಿಗೆ ಹೋಗೋದಾದ್ರೆ ಲೈಕ್ ಆಸ್ ಯು ಆಲ್ ನೋ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ನಾಯಿಕಾ ಶೋರೂಮ್ ಆಲ್ಸೋ ಇದೆ, ತುಂಬ ಬೇರೆ ಇದೆ ಅಲ್ಲ. ಅಲ್ಲಿ ಸಮ್ ಗುಡ್ ಬ್ರ್ಯಾಂಡ್ಸ್ ಐ ವುಡ್ ಸಜೆಸ್ಟ್ ಇಸ್ ಕ್ಲಿನಿಕ್ is good. And if you're looking for very normal also, you can go for Cetaphil. And Pond's is a very well known brand, ತುಂಬ ವರ್ಷದಿಂದ ಇದೆ. ಅವ್ರದ್ದು ಜೆಲ್ ಬೇಸ್ಡು ಇದೆ, ಕ್ರೀಮ್ ಬೇಸ್ಡು ಇದೆ. ದಿಸ್ 3 few things. even more if you want, definitely ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಅವರು ಮೆಡಿಕೇಟೆಡ್ ಒನ್ಸ್ ಕೊಡ್ತಾರೆ. ಈಗ ವಿಂಟರ್ ಸೀಸನ್ ಅಲ್ಲಿ ಪೆಟ್ರೋಲಿಯಂ ಜೆಲ್ ಎಲ್ಲ ಲಿಪ್ಸ್ಗೆ ಅಪ್ಲೈ ಮಾಡ್ತಾರೆ, ಸೊ ಅದು ಸೇಫಾ ಯಾವ ತರ ಅಂತ? ಪೆಟ್ರೋಲಿಯಂ ಜೆಲ್ಲಿ ಒಂದು ಎಕ್ಸ್ಟೆಂಟ್ ವರೆ ಅದು ಓಕೆ. ಆಸ್ ವಿ ನೋ ಪೆಟ್ರೋಲಿಯಂ ವಾಟ್ ಇಟ್ ಸೇಸ್ ಎಲ್ಲಿಂದ ಕ್ರೂಡ್ ಫ್ಯಾಕ್ಟರ್ಸ್, ಅದು ಅಷ್ಟು ನಾನು ಸಜೆಸ್ಟ್ ಮಾಡೋದಿಲ್ಲ. ಆದರೆ ಲೈಕ್ ಆರ್ಗ್ಯಾನಿಕ್ ಥಿಂಗ್ಸ್ ಸಚ್ ಆಸ್ ಕೊಕೊನಟ್ ಆಯಿಲ್, avocado ಆಯಿಲ್, ಶಿಯಾ ಬಟರ್, ಇದೆಲ್ಲ ನಮಗೆ ಈಸಿಯಾಗಿ ಸಿಗ್ಬೋದು. ರಾತ್ರಿ ಹೊತ್ತು ಮಲಗುವಾಗ ಜಸ್ಟ್ ಒಂದು ಹಚ್ಚಿದ್ರೆ ಸಾಕು. ಪ್ಲೇನ್ ಕೋಕೋನಟ್ ಆಯಿಲ್ ಆಲ್ಸೋ ಲಿಪ್ಸಿಗೆ ಹಾಕಿದರೆ, ಇಲ್ಲದ ಡ್ರೈ ಏರಿಯಾಗೆ ಹಾಕಿದರೆ ಓಕೆ. ಬಟ್ ಫೇಸಿಗೆ ಹಚ್ಚೋದು ಮುಂಚೆ ನಾವು ಥಿಂಕ್ ಮಾಡಬೇಕು. ಬಿಕಾಸ್ ಆಯಿಲ್ ನಾವು ಫೇಸಿಗೆ ಹಚ್ಚುವಾಗ ನಮ್ಮ ಪೋರ್ಸ್ ಇದೆಯಲ್ಲ, ಸ್ಕಿನ್ನೋದು ಪೋರ್ಸು ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆಗಿದ್ರೆ ಪಿಂಪಲ್ ಬರುತ್ತೆ, ಇನ್ನೂ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆಯಿಲ್ ಫೇಸಿಗೆ ಹಚ್ಚಿದ್ರೆ ಯು ಹ್ಯಾವ್ to wash it at least within 5 minutes, 5 to 10 minutes. ಈಗ ಆಯಿಲ್ಸ್ ಅಪ್ಲೈ ಮಾಡ್ತಾರೆ ಅಂದ್ರೆ ಈಗ ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಈ ತರ ಆಯಿಲ್ಸ್, ನಮ್ಮ ಕೊಕೊನಟ್ ಆಯಿಲ್ ಕೂಡ ಅಪ್ಲೈ ಮಾಡ್ತಾರೆ. ಸೊ ಅದು ಮಾಡೋ ಹಾಗಿಲ್ವಾ? ಹಚ್ಬೋದು, ಬಟ್ ಅದು ಹಚ್ಚಿ ಹೊರಗಡೆ ಹೋಗ್ಲಿಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಬಿಕಾಸ್ ಅದು ಆಲ್ರೆಡಿ ಆಯಿಲಿ. ಹೊರಗಡೆ ಹೋಗಿದ್ರೆ ನೀ ಡಸ್ಟ್ ಪಾರ್ಟಿಕಲ್ಸ್ ಏನಾದಿದ್ರೆ ಅದು ಆಯಿಲಿಗೆ ಸ್ಟಿಕ್ ಆಗುತ್ತೆ. ಡರ್ಟ್ ಸ್ಟಿಕ್ ಆಗಿದ್ರೆ ನಮಗೆ ಪಿಂಪಲ್ಸೇ ಬರುತ್ತೆ. ಸೊ ಅದಕ್ಕೆ ಹೇಳೋದು ವಾಶ್ ಇಟ್ ಆಫ್, ಕಂಪ್ಲೀಟ್ ಆಯಿಲ್ ವಾಶ್ ಮಾಡಬೇಕು. ಮಾಯ್ಶ್ಚರೈಸರ್ ಬೇಸ್ ಇಸ್ ಓಕೆ ಫೈನ್, ನಿಮ್ಮ ಸ್ಕಿನ್ ಟೈಪ್ ತರ. ಕೋಕೋನಟ್ ಆಯಿಲ್ ಕೆಲವರು ಹೇಳ್ತಾರೆ ಎಲ್ಲ ಸ್ಕಿನ್ ಟೈಪಿಗೆ ಆಗುತ್ತೆ, ಬಟ್ ಇನ್ ದಿ ಎಂಡ್ ಅದು ಆಯಿಲ್ ಅಲ್ಲ, ಆಯಿಲಿಗೆ ಬೇಗ ಎಲ್ಲ ಸ್ಟಿಕ್ ಆಗುತ್ತೆ. ಸೊ ಈಗ ವಿಂಟರ್ಸ್ ಆಯ್ತು, ನಮ್ದು ಸಮ್ಮರ್ ಸೀಸನ್ ಗೆ ಬರುವಾಗ ಯಾವ ರೀತಿಯಾಗಿ? ಸಮ್ಮರ್ ಟೈಮ್ ಆಸ್ ವಿ ನೋ ಇಟ್ ಇಸ್ ಸೋ ಹಾಟ್, ಸನ್ ಇಸ್ ಸೋ ಬ್ರೈಟ್, ನಮಗೆ ಟ್ಯಾನ್ ಬೇಗ ಆಗುತ್ತೆ, ಸ್ವೆಟ್ಟಿಂಗ್ ಬೇಗ ಆಗುತ್ತೆ. ಸೊ ವಾಟ್ ಟು ಡೂ ದಟ್ ಟೈಮ್? ಮೇನ್ ಫಸ್ಟ್ ಥಿಂಗ್ ಇಸ್ ಸನ್ ಟ್ಯಾನ್ ಆಗಬಾರ್ದಿದ್ರೆ ಸನ್ಸ್ಕ್ರೀನ್ ಹಚ್ಚಬೇಕು. ಓಕೆ, ಸನ್ಸ್ಕ್ರೀನಲ್ಲಿ ಈಗ SPF ಎಲ್ಲ ಬರುತ್ತಲ್ಲ, ನಾವು ಐ ವುಡ್ ಸಜೆಸ್ಟ್ SPF 50 ತನಕ ಹಚ್ಬೋದು. ಆ್ಯಂಡ್ ಹೇಗೆ ಹಚ್ಚಲಿಕ್ಕೆ ಇದು ಸನ್ಸ್ಕ್ರೀನ್? ಯಾವಾಗಲೂ ನಾವು ನೋಡಿದರೆ ಸನ್ಸ್ಕ್ರೀನ್ ನಾವು ಈಗ ರೆಡಿ ಆಗ್ತೇವೆ, ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೇವೆ. ಬಟ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಹಾಫ್ ಆನ್ ಅವರ್ ಮುಂಚೆ ನಾವು ಸನ್ಸ್ಕ್ರೀನ್ ಹಚ್ಚಿ, ಹಾಫ್ ಆನ್ ಅವರ್ ಆದಮೇಲೆ ನಾವು ಔಟ್ಸೈಡ್ ಹೋಗಬೇಕು. ಆ್ಯಂಡ್ ಸನ್ಸ್ಕ್ರೀನ್ ನಮ್ಮ ಫೇಸಲ್ಲಿ 2 to 3 hours ಮಾತ್ರ ಅದರದ್ದು ಪ್ರೊಟೆಕ್ಷನ್, ಅದಾದಮೇಲೆ ಅದು ಹೋಗುತ್ತೆ. ದೆನ್ ವಿ ಹ್ಯಾವ್ ಟು ರೀಅಪ್ಲೈ ಸನ್ಸ್ಕ್ರೀನ್. ಆ್ಯಂಡ್ ನಾಟ್ ಓನ್ಲಿ ದಟ್, ಕೆಲವ್ರದ್ದು ಕೆಲಸನೇ ಔಟ್ಡೋರ್ ಅಲ್ಲ,
ಔಟ್ಡೋರ್ ಕೆಲಸದವರಿಗೆ ಫುಲ್ ಸನ್ ಎಕ್ಸ್ಪೋಜರ್ ಇರುತ್ತೆ, ಅವರಿಗೆ ಬೇರೆ ಥರ ಅದು ಸನ್ಸ್ಕ್ರೀನ್ಸ್ ಇದೆ. ಓಕೆ. ಸೊ ದ್ಯಾಟ್ ಇಸ್ ಅಗೇನ್ ಮೆಡಿಕೇಟೆಡ್ ಸನ್ಸ್ಕ್ರೀನ್. ಡಾಕ್ಟರ್ ಹತ್ರ ಮಾತಾಡಿಯೇನೆ ನಿಮಗೆ ಅವರು ಕೊಡ್ತಾರೆ. SPF ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಈ ಬಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದು ಕಂಪ್ಲೀಟ್ಲಿ ಸ್ಕಿನ್ ಟೋನ್ ಮೇಲೆ, ನಾವೀಗ ಡಾರ್ಕ್ ಇದೆ ಇಲ್ಲ ಟ್ಯಾನ್ ಇದೆ ಇಲ್ಲ ಅದು ಫೇರ್ ಇದೆ, ಅದ್ರ ಮೇಲೆ ನಾವು SPF ಅಂತ ಕೊಡೋದು. SPF 40 to 50 ಆಲ್ ಸ್ಕಿನ್ ಟೈಪ್ಸಿಗೆ, ಯಾವ ಸ್ಕಿನ್ ಕಲರ್ ಆಲ್ಸೋ ಇದ್ರೆ ನಮಗೆ ಹಚ್ಬೋದು. ಅದ್ರ ಪ್ರೊಟೆಕ್ಷನ್ ಇಸ್ ಮೇನ್ ಫ್ಯಾಕ್ಟರ್. ಸೊ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಫಾರ್ 2 to 3 hours, ದೆನ್ ವಿ ಹ್ಯಾವ್ ಟು ವಾಶ್ ಇಟ್ ಆ್ಯಂಡ್ ರೀಅಪ್ಲೈ. ಓಕೆ. ಬೇರೆ ಇನ್ನು ಸನ್ಸ್ಕ್ರೀನ್ ಬಗ್ಗೆ, ಈಗ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಯಾವ್ದಾದ್ರು ನೀವು ಪ್ರಿಫರ್ ಮಾಡೋದಾದ್ರೆ ನಮ್ಮ ವೀಕ್ಷಕರಿಗೆ ಅಂತ? ಡೆಫಿನೆಟ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಿಕ್ಕೋದು ಒಂದು ಸನ್ಸ್ಕ್ರೀನ್ ಇದೆ, ಲಾಶ್ ಶೀಲ್ಡ್. ಲಾಶ್ ಶೀಲ್ಡ್ ವೆರಿ ಗುಡ್ ಸನ್ಸ್ಕ್ರೀನ್. ನ್ಯೂಟ್ರೋಜಿನಾ ಆಲ್ಸೋ ಇಸ್ ಅ ವೆರಿ ಗುಡ್ ಸನ್ಸ್ಕ್ರೀನ್. ಲಾರಿಯಲ್ ಅಲ್ಲಿ ಆಲ್ಸೋ ಬರುತ್ತೆ, ಅದು ಸ್ವಲ್ಪ ಕಮ್ಮಿ ಎಂಡಲ್ಲಿ, ಬಟ್ ಇಟ್ ಸ್ಟಿಲ್ ವರ್ಕ್ಸ್ ಗುಡ್. ಲಾರಿಯಲ್ ಅಲ್ಲಿ ಇಟ್ಸ್ ಅ ವೆರಿ ನೈಸ್ ಸನ್ಸ್ಕ್ರೀನ್ ಟು. ಓಕೆ. ಇನ್ನು ಈ ಬಗ್ಗೆ ಹೆಚ್ಚು ನಿಮ್ಮ ಜೊತೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ, ಹಾಗೆ ಮಾತನಾಡಲಿಕ್ಕಿದ್ದೇವೆ ನಮ್ಮ ಸೀಸನಲ್ ಸ್ಕಿನ್ ಕೇರ್ ಬಗ್ಗೆ. ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬೇಡ. ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. Skin Aesthetic Clinic. We provide procedures such as MEDI facial, MEDI cleanups, laser hair removal, anti-pigmentation treatment. We also do lash lift, eyebrow microblading, ವಿರಾಮದ ಬಳಿಕ ಜೀವನ ಸೌಂದರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಮೇಘ್ನಾ ಅವರಿದ್ರು. ಅವ್ರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಸ್ಕಿನ್ ಕೇರ್ ಅನ್ನ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ನೀವು ಹೇಳ್ತಾ ಇದ್ರಿ ಸಮ್ಮರ್ ಸೀಸನ್ ಅಲ್ಲಿ ಸನ್ಸ್ಕ್ರೀನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಸನ್ಸ್ಕ್ರೀನ್ ಅಲ್ಲಿ ನೀವು ಹೇಳಿದ್ರಿ SPF ಯಾವ ರೀತಿಯಾಗಿ ನಾವು ಚೂಸ್ ಮಾಡಬೇಕು, ಹಾಗೆ ಬೇರೆ ಏನಾದರೂ ಇದೆಯಾ ಸನ್ಸ್ಕ್ರೀನ್ ಬಗ್ಗೆ? ಹೌದು. ಸೊ ಲೈಕ್ ಐ ಸೆಡ್, ಸನ್ಸ್ಕ್ರೀನ್ ಹಾಫ್ ಅನ್ ಅವರ್ ಮುಂಚೆ ನಾವು ಹಚ್ಕೊಂಡು ಹೋಗಬೇಕು. ಬಟ್ ಕೆಲವ್ರಿಗೆ ಸನ್ಸ್ಕ್ರೀನ್ ಅಲರ್ಜಿ ಆಗುತ್ತೆ, ಕೆಲವ್ರಿಗೆ ಗ್ರೇ ಕಾಣಿಸುತ್ತೆ. ಆವಾಗ ಏನು ಮಾಡ್ಲಿಕ್ಕಂತ ಸಪ್ಲಿಮೆಂಟ್ಸ್ ಇದೆ. ಸಪ್ಲಿಮೆಂಟ್ಸ್ ಸಚ್ ಆಸ್ ವೈಟಮಿನ್ C, ಗ್ಲೂಟಥಯಾನ್, ಇದೆಲ್ಲ ಲೈಕ್ ಯೂಶಲಿ ನಮ್ಮ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಇರೋದೆ. ಆದರೆ ಅದು 1 ಗ್ರಾಮ ಒಂದು ಸ್ವಲ್ಪನೇ ಇರೋದು. ನಮ್ಮ ಬಾಡಿಗೆ ಅದು ಸಾಕಾಗೋದಿಲ್ಲ. ಬಿಕಾಸ್ ನಾವೀಗ ಸಣ್ಣ ಡ್ಯಾಮೇಜ್ ಆಗಿದ್ರೆ ಅದನ್ನು ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಹೇಳೋದು. ಇದು ವೈಟಮಿನ್ C, ಗ್ಲೂಟಥಯಾನ್ ಇದನ್ನು ರಿವರ್ಸ್ ಮಾಡುತ್ತೆ. ನಾವು ಈ ಸಪ್ಲಿಮೆಂಟ್ಸ್ ತಿಂತಾ ಇದ್ದರೆ ಸನ್ ಟ್ಯಾನ್ ಆಗಲಿಕ್ಕೆ ಆಗೋದಿಲ್ಲ, ನಮ್ಮ ಫೇಸ್ ಬ್ರೈಟಾಗಿ ಇರುತ್ತೆ, ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ದಿಸ್ ಆಲ್ಸೋ ಅಗೇನ್ ನೀವು ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮಗೆ ತೆಗಿಬೋದು. ವೈಟಮಿನ್ C ತೋ ಎಲ್ಲರಿಗೂ ಗೊತ್ತಿದೆ, ಅದು ಎಲ್ಲರೂ ಇಮ್ಯೂನ್ ಸಿಸ್ಟಮ್ಗೆ ಒಳ್ಳೆದೇನೆ. ಆರೆಂಜಲ್ಲಿ ಇದೆ, ಲೆಮನಲ್ಲಿ ಇದೆ. ಸೊ ಅದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಸಿಗುತ್ತೆ. ಅದು ಒಂದೊಂದು ತಿಂದಿದ್ರೆ ಸಾಕು, ಇಟ್ಸ್ ಬೆಸ್ಟ್. ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅದರ ಮೇಲೆ ನಮ್ದು ಯಾವ್ದಾದ್ರು ನಾರ್ಮಲ್ ಪೌಡರ್, ಕಾಂಪ್ಯಾಕ್ಟ್ ಹೀಗೆಲ್ಲ ಅಪ್ಲೈ ಮಾಡ್ತಾರೆ, ಹಾಗೆ ಮಾಡ್ಬೋದಾ? ಎಸ್, 100% ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಅಪ್ಲೈ ಫೌಂಡೇಶನ್ ಆಲ್ಸೋ ಆನ್ ಟಾಪ್ ಆಫ್ ಯುವರ್ ಸನ್ಸ್ಕ್ರೀನ್. ಇಟ್ ಇಸ್ ವೆರಿ ಗುಡ್. ಓಕೆ. ಇನ್ನು ನಮ್ಮ ರೈನಿ ಸೀಸನ್ಗೆ ಬರೋದಾದ್ರೆ ಆ ಟೈಮಲ್ಲಿ ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ಬೋದು? ಎಸ್. ಸೊ ರೈನಿ ಸೀಸನ್ ನಾವು ಹೋಗಿದ್ರೆ, ರೈನಿ ಸೀಸನ್ ಎಲ್ಲ ವೆಟ್ ಆಗಿರುತ್ತೆ. ಒಂದು ಕೋಲ್ಡು ಇರುತ್ತೆ, ಸ್ವಲ್ಪ ಹೀಟೂ ಇರುತ್ತೆ. ಹ್ಯೂಮಿಡಿಟಿ ಅಂತ ನಾವು ಹೇಳ್ತೇವೆ. ಸೊ ಹ್ಯೂಮಿಡಿಟಿ ಟೈಮಿಗೆ ನಮ್ಮ ಪೋರ್ಸ್ ಓಪನ್ ಆಗುತ್ತೆ, ಪಿಂಪಲ್ ಬರಲಿಕ್ಕೆ ಚಾನ್ಸಸ್ ಇದೆ. ಆ್ಯಂಡ್ ಸೊ ವಾಟ್ ವಿ ಕ್ಯಾನ್ ಡೂ ಮನೆಯಲ್ಲಿ, ವಿ ಕ್ಯಾನ್ ಡೂ ಫೇಸ್ ಪ್ಯಾಕ್ಸ್. ಇದು ಒಂದು ಆಲ್ ಸ್ಕಿನ್ ಟೈಪ್ ಫೇಸ್ ಪ್ಯಾಕ್ ನಾನು ಹೇಳ್ತಾ ಇದ್ದೇನೆ. ಈ ಆರೆಂಜ್ ಪೀಲ್ ಇದೆಯಲ್ಲ, ಆರೆಂಜ್ ಪೀಲ್, ಲೆಮನ್ ಪೀಲ್, ಬಾದಾಮ್ದು ಹುಡಿ, ಇದನ್ನು ಈಗ ಆಯಿಲಿ ಸ್ಕಿನ್ ಅವರಿಗೆ ಇದ್ರೆ ಕರ್ಡ್ಸ್ ಒಟ್ಟಿಗೆ ಮಿಕ್ಸ್ ಮಾಡಿ. ಆ್ಯಂಡ್ ಡ್ರೈ ಸ್ಕಿನ್ ಇದ್ದರೆ ಮಿಲ್ಕ್ ಇದೆಯಲ್ಲ, ರಾ ಮಿಲ್ಕ್ ಬಾಯ್ಲ್ ಮಾಡಿದಲ್ಲ, ರಾ ಮಿಲ್ಕ್ಗೆ ಮಿಕ್ಸ್ ಮಾಡ್ಬೋದು. ಆ್ಯಂಡ್ ಅಗೇನ್ ಯು ಗೋಯಿಂಗ್ ಫಾರ್ ನಾರ್ಮಲ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ನಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ ಏನು ಫೇಸಿಗೆ ಹಾಕಲಿಕ್ಕೆ. ಅವರು ಕನ್ಸಲ್ಟ್ ಮಾಡಿಯೇ ಬೆಸ್ಟ್ ನೋಡಲಿಕ್ಕೆ. ಮನೆಯಲ್ಲಿ ಒಂದು ಒಳ್ಳೆ ಫೇಸ್ ವಾಶು, ಒಂದು ಒಳ್ಳೆ ಮಾಯ್ಶ್ಚರೈಸರ್, ದಿಸ್ ಇಸ್ ಬೆಸ್ಟ್ ಫಾರ್ ಸೆನ್ಸಿಟಿವ್ ಸ್ಕಿನ್. ಸೊ ಆಯಿಲಿ ಸ್ಕಿನ್ ವಿಲ್ ಪುಟ್ ಕರ್ಡ್ಸ್, ಡ್ರೈ ಸ್ಕಿನ್ನಿಗೆ ರಾ ಮಿಲ್ಕ್ ಹಾಕ್ಬೋದು.
Yes, and normal skin you can put raw milk or curds as well. There's no limitation. Yes. ಇನ್ನು ಸ್ಕ್ರಬ್ಸ್ ಯೂಸ್ ಮಾಡ್ತೇವೆ ನೋಡಿ, ಹೌದು. ಅದು ಸ್ಕ್ರಬ್ಸ್ ತುಂಬಾ ಹಾರ್ಡ್ ಆಗಿ ಮಾಡ್ಬೋದಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯೂಸ್ ಮಾಡಿ ಸ್ಕ್ರಬ್ಸ್ ಆರ್ ಗುಡ್ ಇಟ್ ಸೆಲ್ಫ್ ಬಟ್ ನಾಟ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಈಗ ನಮಗೆ ಪಿಂಪಲ್ ಇದ್ರೆ ಆಕ್ನೆ ಇದ್ರೆ ನಾವು ಸ್ಕ್ರಬ್ ಸಜೆಸ್ಟ್ ಮಾಡಲ್ಲ. ಯಾಕೆ, ಅದನ್ನು ರಬ್ ಮಾಡಿ ಅದು ಬ್ರೇಕೇಜ್ ಆಗಿ ಪಿಂಪಲ್ ಏನು ಆ್ಯಕ್ಚುಲಿ ಅದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅದು ಕಟ್ ಆಗಿದ್ರೆ ಅದು ಪುನಃ ಜಾಸ್ತಿ ಬರುತ್ತೆ. ಸೊ ವಿ ಕಂಪ್ಲೀಟ್ಲಿ ಅವಾಯ್ಡ್ ಸ್ಕ್ರಬ್ಸ್ ಫಾರ್ ಆಕ್ನೆ ಸ್ಕಿನ್. ಇಲ್ಲಾದರೆ ನಾರ್ಮಲ್ ಸ್ಕಿನ್ ಆಗಲಿ ಆರ್ ಡ್ರೈ ಸ್ಕಿನ್ ಆಗಲಿ ವಿ ವುಡ್ ಸಜೆಸ್ಟ್ ಫಾರ್ ಎಕ್ಸ್ಫೋಲಿಯೇಷನ್. ಮನೆಯಲ್ಲಿ ಮಾಡೋದೊಂದು ಒಳ್ಳೆ ಎಕ್ಸ್ಫೋಲಿಯೇಷನ್ ಇಫ್ ಐ ಕ್ಯಾನ್ ಟೆಲ್ ಯು ಇಸ್ ರೈಸ್ ಇದೆಯಲ್ಲ, ರೈಸ್ನ ಫುಲ್ ಪೌಡರ್ ಮಾಡಬೇಕು. ಫುಲ್ ಪೌಡರ್ ಮಾಡಿ ಅಗೇನ್ ನಾನು ಹೇಳಿದ ಥರ ಆಯಿಲಿ ಸ್ಕಿನ್ ಕ್ಯಾನ್ ಯೂಸ್ ಕರ್ಡ್ಸ್, ಡ್ರೈ ಸ್ಕಿನ್ ಕ್ಯಾನ್ ಯೂಸ್ ರಾ ಮಿಲ್ಕ್ ಆ್ಯಂಡ್ ನಾರ್ಮಲ್ ಸ್ಕಿನ್ ಎನಿ ಚೂಸ್. ಇದು ಫುಲ್ ಬಾಡಿಗೆ ಹಚ್ಬೋದು ಫ್ರಮ್ ಫೇಸ್ ಟು ಫೀಟ್. ಸ್ಕ್ರಬ್ ಫಾರ್ ಅಟ್ಲೀಸ್ಟ್ ಫೇಸಿಗೆ ಸ್ಕ್ರಬ್ ಮಾಡೋದು ನಾಟ್ ಮೋರ್ ದೆನ್ 3 minutes ಐ ವುಡ್ ಸಜೆಸ್ಟ್, ಆ್ಯಂಡ್ ಸ್ಲೋಲಿ ಸ್ಕ್ರಬ್, ನೋ ಡೀಪ್ ಎಕ್ಸ್ಫೋಲಿಯೇಷನ್. ಆ್ಯಂಡ್ ಬಾಡಿಗೆ ಒಂದು 10 minutes ಅಟ್ಲೀಸ್ಟ್ ಸ್ಕ್ರಬ್ ಮಾಡಬೇಕು. ಬಾಡಿ ಆಲ್ಸೋ ಡೆಡ್ ಸೆಲ್ಸ್ ಇರುತ್ತೆ. ನಾವು ಜಾಸ್ತಿ ಕೆಲಸ ಮಾಡಿ ಹೊರಗಡೆ ಎಲ್ಲ ಹೋಗುವಾಗ ಸ್ವಲ್ಪ ಡರ್ಟ್ ಸ್ಟಿಕ್ ಆಗುತ್ತೆ ನಾರ್ಮಲಿ, ಅದು ಈ ಸ್ಕ್ರಬ್ಬಲ್ಲಿ ಎಲ್ಲ ಎಕ್ಸ್ಫೋಲಿಯೇಟ್ ಮಾಡುವಾಗ ಅದು ಹೋಗುತ್ತೆ. ಓಕೆ, ಇನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಬೇರೆ ರೀತಿಯಾದಂತಹ ಕೇರನ್ನು ನಾವು ಮಾಡ್ಕೋಬಹುದು ಇದರನ್ನ ಬಿಟ್ಟು? ವಾಟ್ ಐ ವುಡ್ ಸಜೆಸ್ಟ್ ಇಸ್ ನಿಮ್ಮ ಫುಡ್ ಇಂಟೇಕ್. ನೀವೇನು ಫುಡ್ ತಿಂತೀರಾ ಅದು ನಿಮ್ಮ ಫೇಸಲ್ಲಿ ನಿಮ್ಮ ಬಾಡಿಯಲ್ಲಿ ತೋರಿಸುತ್ತೆ. ಸೊ ವೆಜಿಟೇಬಲ್ಸ್ ಜಾಸ್ತಿಯಾಗಿ ತಿನ್ನಬೇಕು. ಈಗ ಎಲ್ಲ ಮೈಕ್ರೋಗ್ರೀನ್ಸ್ ಅಂತ ಒಂದು ಬರ್ತಾ ಇದೆ, ನಿಮಗೆ ಬೈ ಮಾಡ್ಬೋದು, ಮನೆಯಲ್ಲಿ ಸಹ ಮಾಡ್ಬೋದು. ಮೈಕ್ರೋಗ್ರೀನ್ಸ್ ಅಂದರೆ ಈಗ ರಾಗಿಯನ್ನು ಒಂದು ಪಾತ್ರದಲ್ಲಿ ಹಾಕಿದರೆ ಅಡಿಯಲ್ಲಿ ನಾವು ಟಿಶ್ಯೂ ಪೇಪರ್ ಇಡಬೇಕು, ಸ್ವಲ್ಪ ವೆಟ್ ಟಿಶ್ಯೂ. ಅದು ಮುಚ್ಚಳ ಹಾಕಿ ಇಟ್ಟಿದ್ರೆ ಅದು ಸ್ಪ್ರೌಟ್ ಆಗುತ್ತಲ್ಲ, ಪದಂಗಿ ಥರ. ಆ ಥರನೇ ರಾಗಿಯಲ್ಲಿ ಮಾಡ್ಬೋದು, ಬಾರ್ಲಿಯಲ್ಲಿ ಮಾಡ್ಬೋದು, ಆ್ಯಂಡ್ ಈವನ್ ಪದಂಗಿ, ಸ್ಪ್ರೌಟ್ಸ್ ಇದೆಲ್ಲ ವೆರಿ ಗುಡ್ ನಮ್ಮ ಸ್ಕಿನ್ನಿಗೆ. ನಾವು ಏನು ತಿನ್ನೋದು ಅದು 100% ನಮ್ಮ ಫೇಸಿಗೆ ತೋರಿಸ್ತದೆ. And we should eat a lot. Now if we eat little it's not going to make a difference. One week in a month ನೀವು ಹೇಳಿ ನಾನು ಇವತ್ತು ಈ ಒಂದು ವಾರ ನಾನು ಜಸ್ಟ್ ಸ್ಕಿನ್ನಿಗೆ ಡೆಡಿಕೇಟ್ ಮಾಡ್ತೇನೆ, ಆ್ಯಂಡ್ ಯು ಸ್ಟಾರ್ಟ್ ಈಟಿಂಗ್ ಹೆಲ್ದಿ ಫುಡ್, ಡ್ರಿಂಕಿಂಗ್ ಹೆಲ್ದಿ ಜ್ಯೂಸಸ್, ಅಷ್ಟೇ ನಮಗೆ ಸಾಕು. ನೀರು ಆಲ್ಸೋ, ನೀರು 100% ಶೋರ್, ನೀರು ಕುಡಿಲೇಬೇಕು. ಓಕೆ, ಆ ಥರ. ಇನ್ನು ಒಂದು ಮೇಜರ್ ಸಮಸ್ಯೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ, ಒಂದು ಫಂಕ್ಷನ್ ಇದೆ, ಎಲ್ಲಾದರೂ ಹೊರಗಡೆ ಹೋಗೋಕ್ಕಿದೆ ಅಂತ ಹೇಳಿದ ತಕ್ಷಣ ಬರುತ್ತೆ ಒಂದು ಆಕ್ನೆ. ಎಸ್, ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್, ರೈಟ್? ಎಸ್, ಸಮಟೈಮ್ಸ್ ಯು ಕಾನ್ ಹೆಲ್ಪ್ ಇಟ್. ಈಗ PCOD ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳೋಕ್ಕಾಗಲ್ಲ, ನಮ್ಮ ಫಂಕ್ಷನ್ ಮುಂದೇನೆ ಒಂದು ಪಿಂಪಲ್ ಬರುತ್ತೆ. ವಾಟ್ ಯು ಕ್ಯಾನ್ ಡೂ, ಯು ಕೆನಾಟ್ ಡೂ ಎನಿಥಿಂಗ್. ಐ ವಿಲ್ ನಾಟ್ ಸಜೆಸ್ಟ್ ಇಟ್ ಟು ಬ್ರೇಕ್ ದ ಪಿಂಪಲ್. ಯು ಕ್ಯಾನ್ ಕವರ್ ಇಟ್ ವಿತ್ ದ ಫೌಂಡೇಶನ್. ಹೌದು, ಒಂದು ಸ್ವಲ್ಪ ಹೊರಗಡೆ ಇರುತ್ತೆ, ಏನು ಮಾಡೋಕ್ಕೆ, ನಾವು ಮನೆಯಲ್ಲಿ ಒಂದು ಫೇಸ್ ಪ್ಯಾಕ್ ಹಾಕ್ಬೋದು. ಗ್ರಾಮ್ ಫ್ಲವರ್ ಇದೆಯಲ್ಲ, ಗ್ರಾಮ್ ಫ್ಲವರ್, ಕಡಲೆ ಹಿಟ್ಟು ಇಸ್ ಬೆಸ್ಟ್. ನೀರಲ್ಲಿ ಹಾಕಿ ಡ್ರೈ ಮಾಡಿಸ್ಬೇಕು ಆ್ಯಂಡ್ ಜಸ್ಟ್ ಲೀವ್ ಇಟ್ ಲೈಕ್ ದಟ್, ಬಿಕಾಸ್ ಒನ್ ಡೇ ಬಿಫೋರ್ ಯು ಇಟ್ಸ್ completely helpless. You cannot go to pinch it, break it, nothing. Let it be, it's okay. It's a part of us, no? We can't help it. Is there any permanent solution for that? Definitely there's a permanent solution. If you have, you should see why adu acne ಯಾಕೆ ಆಗ್ತಾ ಇದೆ. ಕೆಲವ್ರಿಗೆ ಆಕ್ನೆ ಬಿಕಾಸ್ ಆಫ್ ಟೀನೇಜ್, ಅವರಿಗೆ ಟೀನೇಜ್ ಕೆಳಗಡೆ ಲೈಕ್ ಗ್ರೌಂಡಲ್ಲಿ ಆಟಾಡಲಿಕ್ಕೆ ಹೋಗ್ತಾರೆ, ಅದು ಮಣ್ಣು ಬಿದ್ದರೆ ಅದು ಆಗುತ್ತೆ. ಕೆಲವರು ವೆನ್ ಯು ರೀಚ್ ಯುವರ್ 20s and 23, 24, ಇಟ್ ಕುಡ್ ಬಿ ಪೀರಿಯಡ್ಸ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್. ಅದು ನಾವು ನೋಡಬೇಕು ಯಾಕೆ, ವಾಟ್ಸ್ ದ ರೂಟ್ ಕಾಸ್ ಆಫ್ ದ ಆಕ್ನೆ. If it is simple like how the teenage people are getting and all, easily it will go. ಒಂದು ಸ್ವಲ್ಪ ಕೇರ್ ಮಾಡಿದರೆ ಅದು ಹೋಗುತ್ತೆ. ಬೆಸ್ಟ್ ಇಸ್ ಆಕ್ನೆಗೆ ನೀವು ಡಾಕ್ಟರ್ ಕನ್ಸಲ್ಟೇಷನ್. ಅದಕ್ಕೆ ಯಾಕೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಹಾರ್ಮೋನಲ್ ವೇರಿಯೇಷನ್ಸ್ ಇರ್ತದೆ, ತುಂಬ ರೀಸನ್ಸ್ ಇರ್ತದೆ ಆಕ್ನೆಗೆ. ಓಕೆ, ಈಗ ಲೇಸರ್ ಟ್ರೀಟ್ಮೆಂಟ್ ಅಂತ ಒಂದು ಇದೆ ಆಕ್ನೆಸ್ಗೆ, ಅದು ಒಳ್ಳೇದಾ ಅಂತ? ಹಾಂ, ಲೈಟ್ ಥೆರಪಿ ಇಸ್ ವೆರಿ ಗುಡ್. ಲೈಟ್ ಥೆರಪಿ ನಮ್ಮ ಆಕ್ನೆ ಸ್ಕಾರ್ಸಿಗೆ, ಹೇರ್ ರಿಮೂವಲ್ ಲೇಸರ್ ಆಲ್ಸೋ ಇದೆ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ರೆಜುವಿನೇಷನ್ ಇದೆಲ್ಲ ಲೇಸರ್ ಲೈಟ್ ಥೆರಪಿಲಿ ಏನಂತ, ಅದು ಲೈಟ್ ನಮ್ಮ ಸ್ಕಿನ್ ಡೀಪ್ ಒಳಗಡೆ ಹೋಗಿ ಅದು ಹೀಲ್ ಮಾಡೋದು. ದಟ್ ಇಸ್ ಅ ವೆರಿ ವಂಡರ್ಫುಲ್ ಟ್ರೀಟ್ಮೆಂಟ್. ಓಕೆ, ಇನ್ನು ನಮ್ಮ ಸೀಸನಲ್ ಸ್ಕಿನ್ ಕೇರ್ ಅಲ್ಲಿ ಕ್ಲಿನಿಕಲ್ಲಿ ವಾಟ್ ಕುಡ್ ಬಿ ಡನ್ ಅಂತ? In clinic we have a very different vast varieties of treatments according to your skin type. ನಿಮ್ಮ ಇಶ್ಯೂ ಏನಿದೆ ಅದನ್ನು ನೋಡಿ ನಿಮ್ಮ ಸ್ಕಿನ್ನಿಗೆ ಕಸ್ಟಮ್ ಮಾಡಿ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೇವೆ. ಈಗ ಆಕ್ನೆ ಸ್ಕಾರ್ಸ್ ಆಗಲಿ, ಕೆಲವ್ರಿಗೆ ಪೋರ್ಸ್ ಇರುತ್ತೆ, ಸೊ ಪೋರ್ಸಿಗೆ ಏನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಿನಿಕಲ್ಲಿ ಒಂದು ಟ್ರೀಟ್ಮೆಂಟ್ ಕಾಲ್ ಮೈಕ್ರೋ ನೀಡ್ಲಿಂಗ್.
ಮೈಕ್ರೋ ನೀಡ್ಲಿಂಗಲ್ಲಿ ಚಿಕ್ಕ ಚಿಕ್ಕ ಪಿನ್ಸ್, ಅದು ಚಿಕ್ಕ ಚಿಕ್ಕ ಪಿನ್ಸ್ ನಮ್ಮ ಫೇಸಲ್ಲಿ ವೂಂಡ್ಸ್ ಮಾಡುತ್ತೆ. ವೂಂಡ್ ಮಾಡುವಾಗ ವಾಟ್ ಹ್ಯಾಪನ್ಸ್, ಬಾಡಿ ನಾವು ಈಗ ಬಿದ್ದರೆ ಏನಾಗುತ್ತೆ, ಸೆಲ್ಫ್ ಆಗಿ ಹೀಲ್ ಆಗುತ್ತಲ್ಲ, ಹಾಗೇನೆ ಅದು ವೂಂಡ್ಸ್ ಹೀಲ್ ಆಗುವಾಗ ಪೋರ್ಸ್ನು ಟೈಟ್ ಮಾಡುತ್ತೆ. ಕೊಲಾಜನ್ ಇಂಡಕ್ಷನ್ ಅಂತ ಹೇಳ್ತಾರೆ. ಕೊಲಾಜನ್ ಇಸ್ ನಮ್ಮ ಸ್ಕಿನ್ನದು ಅಡಿಯಲ್ಲಿ ಇರೋದು ಕೊಲಾಜನ್. ಅದು ಜಾಸ್ತಿ ಆಗುವಾಗ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಸೊ ಕೊಲಾಜನ್ ಬೇಸ್ಡ್ ಫುಡ್ಡು ಇದೆ, ಕೊಲಾಜನ್ ಬೇಸ್ಡ್ ಟ್ರೀಟ್ಮೆಂಟ್ಸು ಇದೆ. ಆ್ಯಂಡ್ ಮೆನಿ ಮೋರ್ ಟ್ರೀಟ್ಮೆಂಟ್ಸ್. ಲೈಟ್ ಥೆರಪಿ, ನೀವು ಲೇಸರ್ ಹೇಳಿದ್ರೆ ಲೇಸರ್ ಥರ ಇದೆ ಫಾರ್ ಆಕ್ನೆ. ಕೊಲಾಜನ್ ಇಂಜೆಕ್ಷನ್ ಥ್ರೆಡ್ಸ್ ಇದೆ, ಆ್ಯಂಡ್ ಮೆನಿ ಮೋರ್. ಓಕೆ, ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲ್ಸ್. ಈಗ ಸ್ಟೂಡೆಂಟ್ಸ್ ಹೇಳಿದಾಗ ರಾತ್ರಿ ನಿದ್ದೆ ಬಿಡ್ತಾರೆ, ತುಂಬಾ ಓದೋದಕ್ಕೆ ನಿದ್ದೆ ಬಿಡ್ತಾರೆ, ನೆಕ್ಸ್ಟ್ ಡೇ ಏನಾಗುತ್ತೆ, ಫುಲ್ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೆ ಏನಾದರೂ ಸೊಲ್ಯೂಷನ್ಸ್ ಅಂತ? ಫಸ್ಟ್ ಆಫ್ ಆಲ್ ಯು ನೀಡ್ ಸ್ಲೀಪ್. ಓಕೆ, ದಟ್ ಇಸ್ 100% ಶೋರ್. ಸೊ ನಾವು ಈಗ ಡಾರ್ಕ್ ಸರ್ಕಲ್ಸ್ ಬಂದರೆ ಏನು ಮಾಡ್ಬೋದು? ಇಟ್ ಇಸ್ ಬಿಕಾಸ್ ಆಫ್ ಡಿಹೈಡ್ರೇಷನ್. ಫಸ್ಟ್ ಆಫ್ ಆಲ್ ಡ್ರಿಂಕ್ ಲಾಟ್ಸ್ ಆಫ್ ವಾಟರ್, ಮತ್ತು ಕಣ್ಣಿಗೆ ಕೂಲ್ ಪ್ಯಾಕ್ಸ್ ಹಾಕ್ಬೋದು. ಈಗ ಗ್ರೀನ್ ಟೀ ಇದ್ದರೆ ಗ್ರೀನ್ ಟೀದು ಬ್ಯಾಗ್ ಫ್ರಿಡ್ಜ್ ಒಳಗಡೆ ಇಟ್ಟಾದ್ಮೇಲೆ ಮಾರ್ನಿಂಗ್ ಅದು ಜಸ್ಟ್ ತೆಗೆದು ಕಣ್ಣಿಗೆ ಹಚ್ಬಿಡಿ. ಕಣ್ಣಿಗೆ ಹಚ್ಚಿ ಅಲ್ಲೇನೆ ಬಿಡ್ಬಿಡಿ. ಮತ್ತು ಲೈಟ್ ಅಗೇನ್ ಡಾರ್ಕ್ ಸರ್ಕಲ್ಸ್ ಆರ್ ನಾಟ್ ಓನ್ಲಿ ಬಿಕಾಸ್ ಆಫ್ ಸ್ಲೀಪ್. ಇಟ್ ಕುಡ್ ಬಿ ಅಗೇನ್ ಬಿಕಾಸ್ ಆಫ್ ಇಂಟರ್ನಲ್ ಇಶ್ಯೂಸ್. ಥೈರಾಯ್ಡ್ ಇದ್ದರೆ, ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದರೆ ಈ ಡಾರ್ಕ್ ಸರ್ಕಲ್ಸ್ ಬರಲಿಕ್ಕೆ. ಲೈಫ್ ಸ್ಟೈಲ್ ಆಲ್ಸೋ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದಕ್ಕೆ ಆಲ್ಸೋ ನಿಮಗೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ಸ್ ಆರ್ ದೇರ್ ಫಾರ್ ಡಾರ್ಕ್ ಸರ್ಕಲ್ಸ್. ಅದು ಮೆಡಿಕಲ್ ಸೈಡಲ್ಲಿ ಬರುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಲ್ಲರ್ಸ್, ಹ್ಯಾಲುರಾನಿಕ್ ಆ್ಯಸಿಡ್. ಅದು ನಾವು ನಮ್ಮ ಕಣ್ಣದು ಡಾರ್ಕ್ ಸರ್ಕಲಲ್ಲಿ ಹಾಕಿದರೆ ಹೈಡ್ರೇಷನ್ ಮಾಡುತ್ತೆ, ಫಿಲ್ ಮಾಡುತ್ತೆ. ಅದು ಫಿಲ್ ಆಗುವಾಗ ಡಾರ್ಕ್ ಸರ್ಕಲು ಹೋಗುತ್ತೆ. And at home I would suggest is, like I said, green tea bags and potato peel paste ಮಾಡಿ ಇದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಟೈಮ್ ಇಟ್ಬಿಡಿ. ಆ್ಯಂಡ್ ಬೆಳಿಗ್ಗೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಕಾಣ್ತಿದೆ, ಕೆಲವರಿಗೆ ಪುಫಿನೆಸ್ ಇರುತ್ತೆ ಕಣ್ಣಲ್ಲಿ, ಅದಕ್ಕೆಲ್ಲ ಒಂದು ಸ್ವಲ್ಪ ಹಚ್ಚಿ ಒಂದು 10 ನಿಮಿಷ ಬಿಟ್ಟಿದ್ರೆ ಸಾಕು. ಬಟ್ ಯು ಹ್ಯಾವ್ ಟು ಮೇಂಟೈನ್. ನಾವು 1 ದಿನ 2 ದಿನ ಮಾಡಿದರೆ ಏನು ಡಿಫ್ರೆನ್ಸ್ ಆಗಲ್ಲ. ನಮಗೆ ಅದು ನಮ್ಮ ಲೈಫ್ ಸ್ಟೈಲ್ ಥರ ಮಾಡಬೇಕು. ಲೈಕ್ ಹೌ ವಿ ಈಟ್ ಫುಡ್, ಹೌ ವಿ ಡ್ರಿಂಕ್ ವಾಟರ್, ಸೇಮ್ ವೇ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಆಸ್ ವೆಲ್. ಓಕೆ, ಆ್ಯಂಡ್ ಅಗೇನ್ ನಮ್ಮ ಡಾರ್ಕ್ ಲಿಪ್ಸ್ ಮತ್ತು ಡಾರ್ಕ್ ನೆಕ್ ಇರುತ್ತೆ, ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ಸ್ ಇರುತ್ತೆ? ಡಾರ್ಕ್ ಲಿಪ್ಸ್ ಆಲ್ಸೋ ಯಾಕೆ? ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಇಟ್ ಕುಡ್ ಬಿ, ಆ್ಯಂಡ್ ಮೆನಿ ಮೋರ್ ಫ್ಯಾಕ್ಟರ್ಸ್. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಬೀಟ್ರೂಟನ್ನ ಫುಲ್ ಪೇಸ್ಟ್ ಮಾಡಿ, ಶುಗರ್ನ ಪೌಡರ್ ಮಾಡಿ, ಇದನ್ನು ಮಿಕ್ಸ್ ಮಾಡಿ ಯು ಕ್ಯಾನ್ ಕೀಪ್ ಇಟ್ ಇನ್ ಯುವರ್ ಫ್ರಿಡ್ಜ್ ಸ್ಕ್ರಬ್ ಥರ. ಅದನ್ನು ಡೈಲಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡಿದ್ರೆ ಯೋರ್ ಲಿಪ್ಸ್ ಎಕ್ಸ್ಫೋಲಿಯೇಷನ್ ಆಗುತ್ತೆ. ಲೈಟ್ ಎಕ್ಸ್ಫೋಲಿಯೇಷನ್ ಇಸ್ ವೆರಿ ಗುಡ್. ಮತ್ತು ದೆರ್ ಆರ್ ಸಮ್ ಪ್ರಾಡಕ್ಟ್ಸ್ ಸಚ್ ಆಸ್ ಗ್ಲೈಕಾಲಿಕ್ ಆ್ಯಸಿಡ್ ಎಲ್ಲ ಪೀಲ್ ಎಕ್ಸ್ಫೋಲಿಯೇಷನ್ ತಾನೆ. ಸೊ ಯು ಪುಟ್ ದ್ಯಾಟ್ ಆನ್ ಯುವರ್ ಲಿಪ್ಸ್, ಮೆಲ್ಲ ಲೈಟ್ ಆಗುತ್ತೆ. ನೋ ವರೀಸ್. ಆ್ಯಂಡ್ ದೆರ್ ಆರ್ ನ್ಯೂ ಟ್ರೀಟ್ಮೆಂಟ್ಸ್ ಲೈಕ್ ಪರ್ಮನೆಂಟ್ ಮೇಕಪ್ ಅಂತ ಹೇಳ್ತಾರೆ. ಪರ್ಮನೆಂಟ್ ಮೇಕಪ್ ಇಸ್ ವೇರ್ ಟ್ಯಾಟೂ ಥರ ಸ್ವಲ್ಪ, ಬಟ್ ಲೈಕ್ 6 months ತನಕ ಅದು ಇರುತ್ತೆ. ನಾವು ಡಾರ್ಕ್ ಲಿಪ್ಸ್ ಇರುತ್ತೆ, ಡಾರ್ಕ್ ಲಿಪ್ಸ್ ಕರೆಕ್ಷನ್ ವಿಲ್ ಡು. ಆರೆಂಜ್ ಆರ್ ಪಿಂಕ್ ಆರ್ ವಾಟ್ ಎವರ್ ಕಲರ್ ನಿಮಗೆ ಬೇಕು ಅದು ಕಲರ್ ನಿಮ್ಮ ಲಿಪ್ಸ್ದು ಅಡಿಯಲ್ಲಿ ಹಾಕಿ ಅಲ್ಲೇ ಇರುತ್ತೆ. ಸೊ ಸಚ್ ಟ್ರೀಟ್ಮೆಂಟ್ಸ್ ಅದೇ. ಓಕೆ, ನಮ್ಮ ನೈಟ್ ಕೇರ್ ಯಾವ ರೀತಿ ಆಗಿರಬೇಕು ಒಂದು ಸ್ಕಿನ್ ಕೇರಲ್ಲಿ ಅನ್ನುವಂಥದ್ದು? ಓಕೆ, ಸೊ ಅಗೇನ್ ನೆಕ್ ಆಲ್ಸೋ. ನೆಕ್ಕಿಗೆ ಡಾರ್ಕ್ನೆಸ್ ಇರುತ್ತೆ ಕೆಲವರಿಗೆ, ಅದು ಕೆಲವರು ತೋರ ಇದ್ದರೆ ಡಾರ್ಕ್ನೆಸ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಡಾರ್ಕ್ನೆಸ್ ಇರುತ್ತೆ. ಆಲ್ ದಿಸ್ ಥಿಂಗ್ಸ್ ಆರ್ ಲೈಕ್ ಇಂಟರ್ನಲ್ ಇಶ್ಯೂಸ್. ವಿ ನೀಡ್ ಟು ಚೆಕ್ ಯಾಕೆ ಬರುತ್ತಾ ಇದೆ ಅಂತ. ಸೊ ನೆಕ್ ಐ ವುಡಂಟ್ ಮೈಂಡ್ ಬ್ಲೀಚ್. Sometimes bleach is okay, but ಫೇಸಿಗೆ ಐ ವುಡಂಟ್ ಸಜೆಸ್ಟ್. ನೆಕ್ಕಿಗೆ ಬ್ಲೀಚ್ನ ಸ್ವಲ್ಪ ಬ್ಲೀಚ್ ಇಸ್ ವೆರಿ ಪವರ್ಫುಲ್, ರೈಟ್? ಅದನ್ನು ಸ್ವಲ್ಪ ಕಮ್ಮಿ ಪವರ್ಫುಲ್ ಮಾಡಲಿಕ್ಕೆ ನಾವು ಮಿಲ್ಕ್ ಪೌಡರ್ ಹಾಕ್ತೇವೆ. ಮಿಲ್ಕ್ ಪೌಡರ್ ಹಾಕುವಾಗ ಅದ್ರದ್ದು ಪವರ್ ಸ್ವಲ್ಪ ಕಮ್ಮಿ ಆ್ಯಂಡ್ ಬ್ಯಾಲೆನ್ಸ್ಡ್ ಆಗುತ್ತೆ. ಅದು ನೀವು ನೆಕ್ಕಿಗೆ ಹಾಕಿದರೆ ಹೌ ಮೆನಿ ಟೈಮ್ಸ್ ಟು ಪುಟ್? ಲೈಕ್ once a month I would suggest. ಅದರ್ ದೆನ್ ದ್ಯಾಟ್ ಪಂಪ್ಕಿನ್ ಇದೆಯಲ್ಲ, ರೈಪ್ ಪಂಪ್ಕಿನ್ನ ಪೇಸ್ಟ್ ಮಾಡಿ ಹಚ್ಚಬೇಕು. ಇದು ಡೈಲಿ ನಿಮಗೆ ಹಚ್ಬೋದು, ನೋ ಪ್ರಾಬ್ಲಮ್. ವೆರಿ ಗುಡ್ ಇನ್ ಸ್ಕಿನ್ ಲೈಟ್ನಿಂಗ್. ಆ್ಯಂಡ್ ದ ಸ್ಕ್ರಬ್ ಆಲ್ಸೋ ಐ ಟೋಲ್ಡ್ ರೈಸ್ ಸ್ಕ್ರಬ್, ಇದೆಲ್ಲ ನೀವು ಒಂದು ರುಟೀನ್ ಆಗಿ ಫೇಸ್ ಪ್ಯಾಕ್, ಫೇಸ್ ಸ್ಕ್ರಬ್, ಬಾಡಿ ಸ್ಕ್ರಬ್ ಆ್ಯಂಡ್ ಮಾಯಿಶ್ಚರೈಸಿಂಗ್ ಫ್ಯಾಕ್ಟರ್ಸ್ ಇದೆಲ್ಲ ಕರೆಕ್ಟಾಗಿ ಹೋಗಿದ್ರೆ ಕ್ಲೀನಾಗಿರುತ್ತೆ. ಇನ್ನು ನಮ್ಮ ನೈಟ್ ಕೇರ್ ಯಾವ ರೀತಿ ಆಗಿರಬೇಕು ಈ ಒಂದು ಸ್ಕಿನ್ನಲ್ಲಿ? ಎಸ್, ನೈಟ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ಸರ್ಟನ್ ಏಜ್ ಐ ವುಡ್ ಡೆಫಿನೆಟ್ಲಿ ಸೇ. ಈಗ ನೋಡಿದರೆ 23, 22 ಅಂತ ನಾವು ಸ್ಟಾರ್ಟ್ ಮಾಡುತ್ತೆ. ನಾಟ್ ಇವನ್ ದ್ಯಾಟ್ 16-year-olds ಆಲ್ಸೋ ಸ್ಟಾರ್ಟ್ ಆಫ್ ವಿತ್ ಸ್ಕಿನ್ ಕೇರ್. ಸೊ ಲೈಕ್ ಆ್ಯಂಟಿ ಏಜಿಂಗ್,
ನೈಟ್ ಕೇರ್ ಇಸ್ ಮೇನ್ಲಿ ಫಾರ್ ಆಂಟಿ ಏಜಿಂಗ್ ಐ ವುಡ್ ಸೇ ಆ್ಯಂಡ್ ಸ್ಕಿನ್ ಲೈಟ್ನಿಂಗ್ ಬೇಕಿದ್ರೆ ಆಲ್ಸೋ ನೈಟ್ ಕೇರ್ ಮಾಡ್ಬೋದು. ವೈ ನೈಟ್ ಅಂದರೆ ಲೈಕ್ ನೈಟ್ ಟೈಮ್ ನಮ್ಮ ಸ್ಕಿನ್ ಬ್ರೀದ್ ಮಾಡುತ್ತೆ ವೆನ್ ವಿ ಸ್ಲೀಪ್. ದಟ್ ಇಸ್ ದ ಬೆಸ್ಟ್ ಟೈಮ್ ಟು ಪುಟ್ ಎನಿ ಸಿರಮ್ ಆರ್ ಎನಿ ಮೆಡಿಸಿನ್ ಸಾರ್ಟ್ ಆಫ್ ಥಿಂಗ್ಸ್ ಇನ್ ಟು ಯೋರ್ ಸ್ಕಿನ್. ಸೊ ಲೈಕ್ ಆ್ಯಂಟಿ ಏಜಿಂಗಿಗೆ ನೀವು ಏಜ್ ಆಗುವ ಲೈಕ್ 25 ಇಂದ ನಿಮ್ದು ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರಮ್ ದಟ್ ಟೈಮ್ ಯು ಕ್ಯಾನ್ ರಿವರ್ಸ್ ಯುವರ್ ಏಜಿಂಗ್ ಬೈ ಯೂಸಿಂಗ್ ಸಿರಮ್ಸ್. ಬೇರೆ ಬೇರೆ ಸಿರಮ್ಸ್ ಇರುತ್ತೆ. ಇದು ಸಿರಮ್ಸು ನೀವು ಡಾಕ್ಟರ್ಗೆ ಹೋಗಿ ಕೇಳಬೇಕು. ಆನ್ಲೈನ್ ನಿಮಗೆ ಎಲ್ಲ ಸಿಗುತ್ತೆ, ಆ್ಯಂಟಿ ಏಜಿಂಗ್ ಸಿರಮ್ ಅಂತ ಹೇಳಿ ಬರುತ್ತೆ. ಬಟ್ ವಾಟ್ ವಿಲ್ ಹ್ಯಾಪನ್, ಕೆಲವು ಸತಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋದಿಲ್ಲ. ಬಿಕಾಸ್ ಪ್ರಾಬಬ್ಲಿ ಕೆಲವ್ರಿಗೆ ನಮ್ಮ ಸ್ಕಿನ್ ಯಾವ ಟೈಪ್ ಅಂತ ಗೊತ್ತಿರಲ್ಲ. ಅದು ಆ್ಯಂಟಿ ಏಜಿಂಗ್ ಅಂತ ಇದು ತಂದು ಹಾಕಿ ಮತ್ತೆ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಸೊ ವಿ ಆಲ್ವೇಸ್ ಸೇ ಕನ್ಸಲ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ದೆನ್ ಗೆಟ್ ಯುವರ್ ಸಿರಮ್ಸ್ ಎಟ್ ನೈಟ್. ವೈಟಮಿನ್ ಸಿ ಸಿರಮ್ ಇದೆ, ಮೆನಿ ಡಿಫ್ರೆಂಟ್ ಸಿರಮ್ಸ್ ಇದೆ. ಬಟ್ ಇಟ್ ಇಸ್ ಗುಡ್ ಟು ಗೆಟ್ ಇನ್ ಟು ಅ ನೈಟ್ ರುಟೀನ್. ಆಫ್ಟರ್ 25 ಇಟ್ಸ್ ದ ಬೆಸ್ಟ್ ನೈಟ್ ಸಿರಮ್ಸ್ ಮಾಡಲಿಕ್ಕೆ ಒಳ್ಳೆಯದು. ಆ್ಯಂಡ್ ಅಟ್ ಲಾಸ್ಟ್ ನಮ್ಮ ಇಡೀ ಬಾಡಿ ಕೇರ್ ಯಾವ ರೀತಿಯಾಗಿ ಮಾಡಬೇಕು ಅಂತ. ಹೌದು, ಬಾಡಿ ಕೇರ್ ಆಲ್ಸೋ as body is also skin, right? Definitely we have to take care. Before bath time I would suggest, if there is completely no time that you don't want to sit and clean ಮಾಡಕ್ಕೆ, ಬಾತ್ ಹೋಗೋದು ಮುಂಚೆ ನಿಮಗೆ ಮಾಡ್ಬೋದು. ಇಲ್ಲ in the bath also you can do scrub. ಮತ್ತೆ ಉಪ್ತನ್ ಸಿಗುತ್ತಲ್ಲ, ವೆರಿ ಕಾಮನ್ ಥಿಂಗ್ಸ್. ಉಪ್ತನ್ನೆಲ್ಲ ಲೈಕ್ ಈಸಿಲಿ ಸಿಗುತ್ತೆ. ಪ್ಯಾಕ್ ಮಾಡಿ ಇದು ರಾ ಮಿಲ್ಕ್ ಕರ್ಡ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಹಚ್ಚಿ ಒಂದು ಸ್ಕ್ರಬ್ ಮಾಡ್ಬೋದು ಬಾಡಿಗೆ. 10 minutes ಸ್ಕ್ರಬ್, 15 minutes ಸ್ಕ್ರಬ್, ಈವನ್ ಬೆಟರ್. ಸಮ್ಟೈಮ್ಸ್ ಫಂಕ್ಷನ್ ಇದ್ರೆ ನಿಮಗೆ ಲೈಕ್ ಯು ಕ್ಯಾನ್ ಬ್ಲೀಚ್ ಯೋರ್ ಹೋಲ್ ಬಾಡಿ ಆಲ್ಸೋ. ಸ್ವಲ್ಪ ಬ್ರೈಟ್ ಆಗುತ್ತೆ. ಒನ್ಸ್ ಇನ್ ಅ ವೈಲ್ ಮಾತ್ರ ನಾನು ಬ್ಲೀಚ್ ಅಂತ ಹೇಳ್ತೇನೆ. ಯಾವಾಗ ನಿಮಗೆ ಫಂಕ್ಷನ್ ಇದ್ದರೆ ಯಾವಾಗೆಲ್ಲ ಮಾಡ್ಬೋದು. ಅದರ್ ದೆನ್ ದ್ಯಾಟ್ ಆಲ್ ದಿಸ್ ಹೋಮ್ ಕೇರ್, ಫೇಸ್ ಪ್ಯಾಕ್ಸ್, ಪ್ಯಾಕ್ದು ಸೇಮ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಬಾಡಿಗೆ ಆಲ್ಸೋ ಹಾಕ್ಬೋದು. ಓಕೆ, ದಟ್ ವೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸ್ಕಿನ್ ಕೇರ್ ಬಗ್ಗೆ, ಅದು ಕೂಡ ಸೀಸನಲ್ ಸ್ಕಿನ್ ಕೇರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಎಸ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಸ್ಕಿನ್ ಕೇರನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು, ಯಾವ ಸೀಸನಲ್ಲಿ ಯಾವ ರೀತಿಯಾದಂತಹ ಒಂದು ಕೇರನ್ನು ತಗೊಳ್ಬೇಕು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.